ಸಹಕಾರಿ ಕ್ಷೇತ್ರದಲ್ಲಿ ಪ್ರಗತಿ ಪಥದಲ್ಲಿರುವ ಜನಸಮೃದ್ಧಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯ ನೂತನ ಶಾಖೆ ಉದ್ಘಾಟನೆಗೊಂಡಿತು. ವಿವಿಧ ಜಿಲ್ಲೆಗಳಲ್ಲಿ 25 ಶಾಖೆಗಳನ್ನು ಹೊಂದಿರುವ ವಿಟ್ಲದಲ್ಲಿ ಪ್ರಥಮ ಶಾಖೆಯಾಗಿದ್ದು, ಸಂಸ್ಥೆಯ 11ನೇ ಶಾಖೆ ಅರಮನೆ ರಸ್ತೆಯ ನಾಯಕ್ಸ್ ಬಿಲ್ಡಿಂಗ್ನಲ್ಲಿರುವ ದ್ವಿತೀಯ ಮಹಡಿಗೆ ಸ್ಥಳಾಂತರಗೊಂಡು ಉದ್ಘಾಟನೆಗೊಂಡಿತು. ಸಂಸ್ಥೆಯ ಅಧ್ಯಕ್ಷರು ಆಡಳಿತ ನಿರ್ದೇಶಕರಾದ ರಾಮು ಎಂ ಅವರು ಶಾಖೆಯನ್ನ ಉದ್ಘಾಟಿಸಿದ್ರು. ಬಳಿಕ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಇದೀಗಾಗಲೇ ನಮ್ಮ ಸಂಸ್ಥೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಿದೆ. ಎಷ್ಟೇ ಸಹಕಾರಿಗಳು ಬಂದರೂ ಜನ ಸಮೃದ್ಧಿಯ ಹೆಸರು ಅವರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವುದರಲ್ಲಿ ಸಂಶಯವಿಲ್ಲ. ಇದೀಗಾಗಲೇ ಪುತ್ತೂರಿನಲ್ಲಿ ವಸತಿ ನಿವೇಶನವನ್ನ ಹೊಂದಿದ್ದು ಅವುಗಳು ಮಾರಾಟವಾಗ್ತಿವೆ. ಮೂಡಬಿದಿರೆಯಲ್ಲೂ ಒಂದು ವಸತಿ ಸಮುಚ್ಚಯವನ್ನ ಖರೀದಿಸಿದ್ದೇವೆ. ಮುಂದಿನ ತಿಂಗಳು ಬಂಟ್ವಾಳದಲ್ಲಿ ನಿರ್ಮಾಣಗೊಳ್ಳಲಿರುವ ಬಹುದೊಡ್ಡ ಮಹಲ್ನ ಶಂಕುಸ್ಥಾಪನೆ ಕಾರ್ಯಕ್ರಮವು ನೆರವೇರಲಿದೆ ಎಂದರು. ಸರಿಯಾದ ಸಮಯಕ್ಕೆ ಗ್ರಾಹಕರಿಗೆ ತಮ್ಮ ಠೇವಣಿಗಳನ್ನು ಮರುಪಾವತಿ ಮಾಡುವಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ. ಅದೇ ರೀತಿಯಲ್ಲಿ ಗ್ರಾಹಕರು ನಮ್ಮ ಮೇಲೆ ಏನು ವಿಶ್ವಾಸನ ಇಟ್ಟಿದ್ರು ಅದನ್ನು ನಾವು ಸದಾಕಾಲ ಕಾಪಾಡ್ತೇವೆ, ನಡೆಸ್ಕೊಂಡು ಹೋಗ್ತೀವಿ. ಯಾಕೆಂದರೆ ಇವತ್ತು ಸಂಪೂರ್ಣವಾಗಿ ಗಣಕೀಕೃತವಾಗಿರುವಂಥ ವ್ಯವಸ್ಥೆ. ಪ್ರತಿಯೊಂದು ಶಾಖೆಯಲ್ಲಿ ಇವತ್ತು ಒಂದು ಚಿನ್ನದ ಮೇಲೆ ಸಾಲ ಕೊಡುವಂಥದ್ದು ಇರ್ಬೋದು, ಅಥವಾ ವೈಯಕ್ತಿಕ ಸಾಲಗಳಿರ್ಬೋದು, ಅಥವಾ ಗುಂಪು ಸಾಲಗಳಿರ್ಬೋದು, ಪ್ರತಿಯೊಂದನ್ನು ಸಹ ಸಕಾಲಕ್ಕೆ ನಾವು ಕೊಡ್ತಾ ಇದ್ದೇವೆ. ಸಕಾಲದಿಂದ ಇವತ್ತು ಜನರ ಮೆಚ್ಚುಗೆ ಪಾತ್ರರಾಗ್ತಾ ಇದ್ದೇವೆ. ಇವತ್ತು 4 ಶಾಖೆಗಳು ಇವತ್ತೇನು ನಮ್ಮ ಸೌತ್ ಕನ್ನಡದಲ್ಲಿ ಕಾರ್ಯಾರಂಭ ಮಾಡಿದೆ. ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಉಡುಪಿ ಮತ್ತು ಪಕ್ಕದ ಸುಳ್ಯ ಮತ್ತು ಕಡಬದಲ್ಲೂ ಸಹ ನಾವು ನೂತನ ಶಾಖೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷ ಆಡಳಿತ ನಿರ್ದೇಶಕರಾದ ರಾಮು ಎಂ ರವರು ಶಾಖೆಯನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದ ಕುಶಲಪ್ಪ ಗೌಡ ನಾಯ್ತೊಟ್ಟು ಹಾಗೂ ಸಹಕಾರಿಯ ಬೆಳವಣಿಗೆಯಲ್ಲಿ ಸಹಕರಿಸಿದ ಈಶ್ವರ್ ಗೌಡ, ಜಯರಾಮ್ ಆಳ್ವ, ಪಿಬಿ ಶ್ರೀಕಾಂತ್, ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ರಾಮು ಎಂ ಹಾಗೂ ನಿರ್ದೇಶಕರುಗಳನ್ನು ವಿಟ್ಲ ಶಾಖೆಯ ವತಿಯಿಂದ ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಸುರಕ್ಷಾ ಹೆಲ್ತ್ ಸೆಂಟರ್ನ ಡಾಕ್ಟರ್ ಗೀತಾ ಪ್ರಕಾಶ್, ಶ್ರೀನಿವಾಸ್ ಸೇಲ್ಸ್ ಕಾರ್ಪೊರೇಷನ್ನ ರಾಧಾಕೃಷ್ಣ ನಾಯಕ್ ಎಂ, ವಿಟ್ಲ ಶ್ರವಣ ಜುವೆಲ್ಲರ್ಸ್ನ ಮಾಲಕ ಸದಾಶಿವ್ ಆಚಾರ್ಯ, ಸಂಸ್ಥೆಯ ನಿರ್ದೇಶಕರಾದ ರಾಜೇಶ್ ಎನ್ಎಂ, ನಾಗರಾಜ್, ಗಿರೀಶ್ ಬಿಜಿ, ಪದ್ಮರಾಜ್, ಪುತ್ತೂರು ಶಾಖಾ ವ್ಯವಸ್ಥಾಪಕಿ ಪಾವನಾ, ಝೋನಲ್ ಮ್ಯಾನೇಜರ್ ವಿನೋದ್ ಕಲ್ಲೆಗ, ಬೆಳ್ತಂಗಡಿ ಶಾಖಾ ವ್ಯವಸ್ಥಾಪಕ ಅಭಿಷೇಕ್, ಮನ್ಮೋಹನ್ ಶಿವರಾಮ್, ವಿಟ್ಲ ಶಾಖಾ ವ್ಯವಸ್ಥಾಪಕಿ ಉಷಾ ಪದ್ಯಾಣ, ನವೀನ್ ಕುಲಾಲ್ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.